ಪುತ್ತೂರಿನ ಎಲ್ಲ ಮಹನೀಯರಿಗೆ ನಮ್ಮ ಪ್ರಗತಿ ಸ್ಪೆಷಾಲಿಟಿ ಹಾಸ್ಪಿಟಲ್ ವತಿಯಿಂದ ಶುಭಾಶಯಗಳು ತಿಳಿಸಲು ಬಯಸ್ತೇನೆ. ನಾನು ಡಾಕ್ಟರ್ ಶ್ರೀಪತಿ ರಾವ್, ಪ್ರಗತಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆ್ಯಂಡ್ ಫಿಸಿಷಿಯನ್ ಕಾರ್ಡಿಯಾಲಜಿಸ್ಟ್ ವರ್ಕಿಂಗ್ ಇನ್ ಪುತ್ತೂರು. 1987ರಿಂದ ಇಲ್ಲಿ ನಮ್ಮ ಪುತ್ತೂರಿನ ಜನತೆಗೆ ಸರ್ವಿಸ್ ಕೊಡ್ತಾ ಇದ್ದೇನೆ. ಸೊ ಇಂದಿನ ಒಂದು ಸಂತೋಷದ ವಿಷಯ ಏನೆಂದರೆ, ಪ್ರಗತಿ ಸ್ಪೆಷಾಲಿಟಿ ಹಾಸ್ಪಿಟಲ್ ವತಿಯಿಂದ ನಾವು ರೋಗ ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರಾರಂಭಿಕ ಹಂತದಲ್ಲಿ ಗುರುತಿಸುವ ಮತ್ತು ಪ್ರಾರಂಭಿಕ ಚಿಕಿತ್ಸೆ ಕೊಡುವಲ್ಲಿ ಒಂದು ದಾಪುಗಾಲು ಇಡಲಿಕ್ಕೆ ಬಯಸ್ತೇವೆ. ಸೊ ಈ ಮೂಲಕ ನಮ್ಮ ಮೆಡಿಕಲ್ ಫೀಲ್ಡ್ನಲ್ಲಿ ರೋಗವನ್ನು ಆದಷ್ಟು ಬೇಗ ಗುರುತು ಹಚ್ಚುವಂಥದ್ದೇ ನಮ್ಮ ಮುಖ್ಯ ವಿಷಯ. ಆದ್ದರಿಂದ ಈ ABCDE, ಸೊ ಏನಿದೆ ABCD ಅಂದರೆ ಎಲರ್ಟ್, ಬಿ ಎಲರ್ಟ್. ಸೊ ಯಾವುದೇ ಒಂದು ಆರೋಗ್ಯ ಸಂಬಂಧಪಟ್ಟ ಸಮಸ್ಯೆಗಳನ್ನು ಆದಷ್ಟು ಬೇಗ ನಾವು ನಮ್ಮಲ್ಲಿ ಅದನ್ನು ಪರೀಕ್ಷೆ ಮಾಡಿಸಿಕೊಂಡು ಅಸೆಸ್ಮೆಂಟ್ ಮಾಡಬೇಕು. ಅಂದರೆ ಯಾವುದೇ ಒಂದು ವ್ಯಕ್ತಿಗೆ ರೋಗ ಬರುವ ಮೊದಲು ವರ್ಷಕ್ಕೊಮ್ಮೆ ತಪಾಸಣೆ ಮಾಡಬೇಕು. ಕ್ಲಿನಿಕಲ್ ಮೆಡಿಸಿನ್ ಅಂದರೆ ಆರೋಗ್ಯ ಒಂದು ನುರಿತ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸಿ, ಮತ್ತು ಅದಕ್ಕೆ ಸಂಬಂಧಪಟ್ಟ ವಾಟ್ ವಿ ಕಾಲ್ ಇಟ್ ಇಸ್ ಬೇಸಿಕ್ ಹೆಲ್ತ್ ಚೆಕಪ್. ನಾವೊಂದು ಎಕ್ಸಿಕ್ಯೂಟಿವ್ ಚೆಕಪ್ ಅಂತ ಪ್ರಗತಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತೇವೆ, 2500 ಮಿನಿಮಮ್ ಚಾರ್ಜಸಲ್ಲಿ. ಸೊ ಇದು ಎಲ್ಲ ಸಿಸ್ಟಮ್ಗೆ ಸಂಬಂಧಪಟ್ಟ ಎಲ್ಲ ರೋಗಗಳನ್ನ ಗುರುತಿಸುವಲ್ಲಿ ಮತ್ತು ಅದನ್ನು ಕನ್ಫರ್ಮ್ ಮಾಡಲಿ ಸಹಾಯಕ ಆಗ್ತದೆ. ಸೊ ಇಂಥ ಟೆಸ್ಟ್ಗಳನ್ನು ನಾವು ಪ್ರಾರಂಭಿಕ ಹಂತದಲ್ಲಿ ಮಾಡಿದರೆ ಹೆಚ್ಚಿನ ರೋಗಗಳನ್ನು ಪ್ರಾರಂಭಿಕ ಹಂತದಲ್ಲಿ ಗುರುತಿಸಿ ಅದನ್ನು ಸಂಪೂರ್ಣ ಒಂದು ಕಡಿಮೆ ಖರ್ಚಿನಲ್ಲಿ ಸಂಪೂರ್ಣ ಗುಣಪಡಿಸಲಿಕ್ಕೆ ಆಗ್ತದೆ. ಇದು ಅಲ್ಲದೆ ಮುಖ್ಯವಾಗಿ ಸೀನಿಯರ್ ಸಿಟಿಸನ್ಸಲ್ಲಿ, ಅಂದರೆ 60 ವರ್ಷ ಮೇಲಿನ ಪ್ರಾಯದವರಲ್ಲಿ ಹೆಚ್ಚಿನ ಬೇರೆ ಬೇರೆ ಥರದ ಎಲ್ಲ ಮಲ್ಟಿ ಸಿಸ್ಟಮಿಕ್ ಡಿಸೀಸ್ ಅಂತ ನಾವು ಏನು ಇಂಗ್ಲೀಷಲ್ಲಿ ಹೇಳ್ತೇವೆ. ಸೊ ಇದು ಅಂದರೆ ಶ್ವಾಸಕೋಶ ಕಾಯಿಲೆ ಇರ್ಬೋದು ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಎಲ್ಲ ಜೊತೆಗೆ ಬರುವುದರಿಂದ ಇಂಥವರಲ್ಲಿ ಒಂದು ಸ್ಪೆಷಲ್ ಸೀನಿಯರ್ ಸಿಟಿಸನ್ ಮೇಲ್ ಹೆಲ್ತ್ ಚೆಕಪ್ ಅಂತ ಮಾಡ್ತೇವೆ. ಇದು 5,000 ರೂಪಾಯಿ ಟೆಸ್ಟಿಗೆ. ಸೊ ಈ ಎಲ್ಲ ಬೇರೆ ಬೇರೆ ಸಿಸ್ಟಮಿಗೆ ಸಂಬಂಧಪಟ್ಟು ಅದು ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಏನು ನಾನ್ ಕಮ್ಯುನಿಕೇಟಿಂಗ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ, NCD ಡಿಸೀಸ್ ಅಂತ ಹೇಳ್ತೇವೆ. ಇದು ಮುಖ್ಯವಾಗಿ ಅದು ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಒಬಿಸಿಟಿ ಆಗಿರ್ಬೋದು, ಕ್ಯಾನ್ಸರ್ಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಆಟೋಇಮ್ಯೂನ್ ಡಿಸೀಸ್ ಆಗಿರ್ಬೋದು, ಇಂಥ ಕಾಯಿಲೆಗಳನ್ನು ಸಾಕಷ್ಟು ಬೇಗ ಪತ್ತೆ ಹಚ್ಚುವಲ್ಲಿ ಮತ್ತು ಅದನ್ನು ಸಂಪೂರ್ಣಗೊಳಿಸುವ ಪ್ರಯೋಜನ ಆಗ್ತದೆ. ಮತ್ತು ಮುಖ್ಯವಾಗಿ ಲೇಡೀಸ್ನಲ್ಲಿ ಈ ಒಂದು ಸೀನಿಯರ್ ಸಿಟಿಸನ್ ಫೀಮೇಲ್ ಚೆಕಪ್ ಅಂದರೆ ಇವರಲ್ಲಿ ಮುಖ್ಯವಾಗಿ ಈ ಎಲ್ಲ ಸಂಬಂಧಪಟ್ಟ ನಾನ್ ಕಮ್ಯುನಿಕಬಲ್ ಡಿಸೀಸ್ ಜೊತೆಗೆ ಈ ಬ್ರೆಸ್ಟ್ ಕ್ಯಾನ್ಸರ್ಸ್ ಅನ್ನುವಂಥದ್ದು ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂಥದ್ದು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ತೊಂದರೆಗಳನ್ನು ನೋಡ್ತೇವೆ. ಸೊ ಈ ಕಾಯಿಲೆಗಳನ್ನು ಡಿಟೆಕ್ಟ್ ಮಾಡುವಲ್ಲಿ ಮುಖ್ಯವಾಗಿ ಈ ಒಂದು 7,000 ಪ್ಯಾಕೇಜ್ನ ಲೇಡೀಸ್ ಫೀಮೇಲ್ ಸೀನಿಯರ್ ಸಿಟಿಸನ್ ಹೆಲ್ತ್ ಚೆಕಪ್ನಲ್ಲಿ ಈ ಮ್ಯಾಮೋಗ್ರಫಿ ಆದಷ್ಟು ಬೇಗ ಈ ಬ್ರೆಸ್ಟ್ ಕ್ಯಾನ್ಸರನ್ನು ಆದಷ್ಟು ಬೇಗ ಡಿಟೆಕ್ಟ್ ಮಾಡುವಲ್ಲಿ ಈ ಮ್ಯಾಮೋಗ್ರಫಿ ಟೆಸ್ಟನ್ನು ಉಚಿತವಾಗಿ ಮಾಡಿ ಮತ್ತು ಉಳಿದ ಎಲ್ಲ ಟೆಸ್ಟ್ಗಳ ಜೊತೆಗೆ ಇದನ್ನು ಪ್ರಾರಂಭಿಕ ಹಂತದಲ್ಲಿ ಹೆಚ್ಚಿನ ಕಾಯಿಲೆಗಳನ್ನು ಗುರುತಿಸುವಲ್ಲಿ ಇದು ಸಾಧ್ಯವಾಗ್ತದೆ. ಸೊ ಈ ಒಂದು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅವಶ್ಯಕತೆ ಇದೆ. ನಾನು ಆವಾಗಲೇ ಹೇಳಿದಾಗೆ ಈ ABCDEಯನ್ನು ನಾವೆಲ್ಲರೂ ಬಹಳ ಗಮನದಲ್ಲಿಟ್ಕೊಳ್ಬೇಕಾಗ್ತದೆ. ಸೊ ಒಂದು ನಾನಾಗಲೇ ಹೇಳಿದಾಗೆ ಈ ಫಿಸಿಕಲ್ ಚೆಕಪ್ ಏನು ವರ್ಷಕ್ಕೊಮ್ಮೆ ಮಾಡುವಂಥದ್ದು, ಅದರ ಜೊತೆಗೆ ಬ್ಲಡ್ ಪ್ರೆಷರ್ ಕಾಯಿಲೆ ಅಂತೂ ಸರ್ವೇ ಸಾಮಾನ್ಯವಾಗಿ 45 ವರ್ಷ ಅಂತ ನಾವು ನೋಡ್ತೇವೆ. ಸೊ ಇಂಥ ರೋಗಿಗಳಲ್ಲಿ ಈ ಬ್ಲಡ್ ಪ್ರೆಷರ್ ವರ್ಷಕ್ಕೊಮ್ಮೆ ಚೆಕ್ ಮಾಡುವಂಥದ್ದು. ಮತ್ತು C ಅಂದರೆ ಸಿಗರೇಟ್ಸ್, ಈ ತಂಬಾಕು ಸೇವನೆಯಿಂದ ಸಾಕಷ್ಟು ಹಾನಿ ನಮ್ಮ ದೇಹದಲ್ಲಿ ಆಗ್ತದೆ. ಅದು ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಶ್ವಾಸಕೋಶ ಸಂಬಂಧಪಟ್ಟ ಅಥವಾ ಬೇರೆ ಸಮಸ್ಯೆಗಳಾಗಿರ್ಬೋದು. ಈ ಸಮಸ್ಯೆಗಳನ್ನು ನಾವು ಅವಾಯ್ಡ್ ಮಾಡಬೇಕಾಗ್ತದೆ. ಕೊಲೆಸ್ಟ್ರಾಲ್ ಅನ್ನೋಂಥದ್ದು ಸಾಮಾನ್ಯವಾಗಿ ಎಬೋವ್ 45 ಇಯರ್ಸಲ್ಲಿ, ಮುಖ್ಯವಾಗಿ ಹೆಂಗಸರಲ್ಲಿ ಮೆನಪಾಸ್ ಅಂದರೆ ಮುಟ್ಟು ನಿಂತ ನಂತರ ಬರುವಂಥದ್ದು ಈ ಹಾರ್ಮೋನಲ್ ಡಿಸ್ಟರ್ಬೆನ್ಸಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಸರ್ವೇ ಸಾಮಾನ್ಯ. ಸೊ ಇದರಿಂದಾಗಿ ಹೆಚ್ಚಿನ ರಕ್ತನಾಳಕ್ಕೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳು ಈ ಒಂದು ಕೊಲೆಸ್ಟ್ರಾಲಿಂದ ಬರ್ತದೆ. ಸೊ ಅದು ನಮ್ಮ ಈ ಪ್ರಾಯದವರಲ್ಲಿ ಎಷ್ಟು ಇದೆ ಅಂತ ನೋಡ್ಕೊಳ್ಳುವಂಥದ್ದು. D ಅಂದರೆ ಡಯೆಟ್. ನಾವೆಲ್ಲ ಹೆಚ್ಚಿನ ಈ ಕಾಯಿಲೆಗಳು ಈ ಆಹಾರಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರ್ತದೆ. ಅದು ವೆಜಿಟೇರಿಯನ್ ಇಂಪಾರ್ಟೆಂಟ್ ಅಂದರೆ ಒಂದು ಸಿಂಪಲ್ ವೆಜಿಟೇರಿಯನ್ ಡಯಟು, ಮುಖ್ಯವಾಗಿ ಈ ಫ್ಯಾಟ್ ಕಡಿಮೆ ಇರುವಂಥದ್ದು ಮತ್ತು ಪ್ರೋಟೀನ್ ಜಾಸ್ತಿ ಇರುವಂಥದ್ದು ಮತ್ತು ಕಾರ್ಬೋಹೈಡ್ರೇಟ್ ಪ್ರಿಪ್ರೇಷನ್ ಕಡಿಮೆ ಇರುವಂಥ ಒಂದು ವೆಜಿಟೇರಿಯನ್ ಡಯಟ್ ನಮ್ಮ ಹೆಚ್ಚಿನ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಬಹಳ ಮುಖ್ಯ ಆಗ್ತದೆ. ಈ ನಾನ್ ವೆಜಿಟೇರಿಯನ್ ಮುಖ್ಯವಾಗಿ ಈ ಪ್ರೋಟೀನ್ಸ್ ಇರುವಂಥದ್ದು ಕಾಯಿಲೆಗಳು, ಕೊಲೆಸ್ಟ್ರಾಲ್ ಸಂಬಂಧಿತ ಕಾಯಿಲೆಗಳು ಸಾದಷ್ಟು ಬೇಗ ಬರುವಲ್ಲಿ ಕಾರಣ ಆಗ್ತದೆ. ಸೊ ಇದನ್ನು ನಾವು ಜಾಗೃತಿಯಲ್ಲಿರಬೇಕು. ಹಾಗೆ ಅನ್ನುವಂಥದ್ದು ಎಕ್ಸಸೈಸ್. ಪ್ರತಿಯೊಬ್ಬ ವ್ಯಕ್ತಿಗೆ
ಅವರ ಒಂದು ರೋಗದ ಅಂಗಗಳನ್ನು ಒಳ್ಳೆಯ ಕ್ರಿಯಾಶೀಲವಾಗಿ ಇಡಲಿಕ್ಕೆ ಎಕ್ಸಸೈಸ್ ಅನ್ನುವಂಥದ್ದು ಬಹಳ ಮುಖ್ಯ. ಅದು ಈ ಎಕ್ಸಸೈಸ್ ಬೇರೆ ಬೇರೆ ಥರದ ಒಂದು ದಿನ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆವರೆಗೆ ಪ್ರತಿಯೊಬ್ಬರಿಗೂ ಪ್ರತಿನಿತ್ಯವೂ ಎಕ್ಸಸೈಸ್ ಅನ್ನುವಂಥದ್ದು ಮಾಡಿದರೆ ನಮ್ಮ ಮುಖ್ಯವಾಗಿ ಎಬೋವ್ 45 ಇಯರ್ಸಲ್ಲಿ ಹೆಚ್ಚಿನ ಒಂದು ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟಿದ್ದ ಕಾಯಿಲೆ ಆಗಲಿ ಅಥವಾ ಒಬಿಸಿಟಿಗೆ ಸಂಬಂಧಪಟ್ಟಿದ್ದ ಕಾಯಿಲೆ ಆಗಲಿ ಇದರಿಂದಾಗಿ ಬರುವ ದುಷ್ಪರಿಣಾಮ ಹೋಗಲಾಡಿಸಲಿಕ್ಕೆ ಸಾಕಷ್ಟು ಪ್ರಯೋಜನ ಆಗ್ತದೆ. ಸೊ ಈ ಎಕ್ಸಸೈಸನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಗಮನದಲ್ಲಿಡಬೇಕು. ಇದರ ಜೊತೆಗೆ ಮನಸ್ಸಿನ ಒಂದು ಒತ್ತಡ ಏನಿದೆ ಅದನ್ನು ತಡೆಗಟ್ಟುವಲ್ಲಿ ಒಂದು ಯೋಗ ಎಕ್ಸಸೈಸ್ ಆಗಿರ್ಬೋದು ಅಥವಾ ಈ ಮನಸ್ಸಿಗೆ ಸಂಬಂಧಪಟ್ಟದ್ದು ಬೇರೆ ಎಕ್ಸಸೈಸ್ ಆಗಿರೋದು, ಅದನ್ನು ಮಾಡುವುದರಲ್ಲಿ ಈ ರೋಗ ತಡೆಗಟ್ಟುವ ಒಂದು ಅಭಿಯಾನದಲ್ಲಿ ನಾವೇನು ಪ್ರಗತಿ ಸ್ಪೆಷಾಲಿಟಿ ಹಾಸ್ಪಿಟಲಿಂದ ಈ ಸಮುದಾಯ ಆರೋಗ್ಯ ಅಭಿಯಾನ ಅನ್ನುವಂಥ ಅಡಿಯಲ್ಲಿ ಈ ಒಂದು ಪ್ರತಿ ತಿಂಗಳಿಗೊಮ್ಮೆ ಮುಖ್ಯವಾಗಿ 15ನೇ ತಾರೀಕಿನಂದು ಪ್ರತಿ ತಿಂಗಳ 15ನೇ ತಾರೀಕಿನಂದು ಈ ರೋಗ ತಡೆಗಟ್ಟುವ ಅಭಿಯಾನದಲ್ಲಿ ನಾವು ಜನರಿಗೆ ಈ ಮಾಹಿತಿ ನೀಡುವ ಒಂದು ಕೆಲಸ ಮುಂದಿನ ದಿನಗಳಲ್ಲಿ ಮಾಡಲಿದ್ದೇವೆ. ಈ ಅಭಿಯಾನದಿಂದ ಪುತ್ತೂರಿನ ಸುತ್ತಮುತ್ತಲ ಎಲ್ಲ ಜನತೆಗೆ ಇದು ಪ್ರಯೋಜನ ಆಗಲಿ ಹಾಗೂ ಈ ಕಾರ್ಯಕ್ರಮದಿಂದಾಗಿ ರೋಗ ತಡೆಗಟ್ಟುವ ಒಂದು ಅಭಿಯಾನ ಮುಖ್ಯವಾಗಿ ನಮ್ಮ ಪ್ರಿವೆಂಟಿವ್ ಆ್ಯಂಡ್ ಸೋಷಿಯಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ನ ಡಾಕ್ಟರ್ ಅನನ್ಯವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಎಲ್ಲ ಆಸ್ಪತ್ರೆಯ ಫುಲ್ ಟೈಮ್ ಕನ್ಸಲ್ಟೆಂಟ್ಸ್ ಇದ್ದಾರೆ. ಅದು ಡಾಕ್ಟರ್ ಸ್ಮಿತಾ ಎಸ್ ರಾವ್ ಬ್ರೆಸ್ಟ್ ಸರ್ಜನ್ ಆಗಿರ್ಬೋದು, ಡಾಕ್ಟರ್ ಸುಧಾ ಎಸ್ ರಾವ್ MD ಆಯುರ್ವೇದಿಕ್ ಸ್ಪೆಷಲಿಸ್ಟ್ ಆಗಿರ್ಬೋದು, ಡಾಕ್ಟರ್ ಸಂದೀಪ್ ಪಿಡಿಯಾಟ್ರಿಷಿಯನ್ ಆಗಿರ್ಬೋದು, ಡಾಕ್ಟರ್ ಅಭೀಶ್ MCH ಯೂರಾಲಜಿಸ್ಟ್ ಆಗಿರ್ಬೋದು, ಹಾಗೂ ನಮ್ಮ ಎಲ್ಲ ವಿಸಿಟಿಂಗ್ ಸ್ಪೆಷಲಿಸ್ಟ್ ಯಾರಿದ್ದಾರೆ ಅವರ ಮುಖಾಂತರ ಈ ಒಂದು ರೋಗ ತಡೆಗಟ್ಟುವ ವಿಧಾನದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡುವಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕೆಲಸ ನಿರ್ವಹಿಸಲಿದೆ. ಇದರ ಎಲ್ಲ ಪ್ರಯೋಜನ ನಮ್ಮ ಪುತ್ತೂರಿನ ಜನತೆಗೆ ಸಿಗಲಿ ಅನ್ನುವಂಥ ಆಶೆಯನ್ನು ವ್ಯಕ್ತಪಡಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಅರ್ಥಾತ್ ಎಲ್ಲರಿಗೂ ಆರೋಗ್ಯ ಅನ್ನುವಂಥದ್ದು ಸಿಗಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿಕೊಳ್ಳುತ್ತಾ ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆ ಪುತ್ತೂರು ಗೋಳ್ವಾರಿನಲ್ಲಿರುವಂತಹ ಈ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ವೈದ್ಯ ಆಗಿರುವ ನಾನು ಡಾಕ್ಟರ್ ಅನನ್ಯಲಕ್ಷ್ಮಿ ಸಂದೀಪ್ ನಿಮ್ಮೆಲ್ಲರಿಗೂ ಕೂಡ ಪ್ರಗತಿಯ ಪರವಾಗಿ ಪ್ರೀತಿಪೂರ್ವಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇವತ್ತು ನಮ್ಮ ಪ್ರಗತಿ ಆಸ್ಪತ್ರೆ ಪುತ್ತೂರು ಜನತೆ ಹಾಗೂ ಪುತ್ತೂರಿನ ಆಚೆಗೂ ಇರುವಂತಹ ಜನರಿಗೆ ಒದಗಿಸುತ್ತಿರುವಂತಹ ಒಂದು ಅತ್ಯುತ್ತಮವಾದಂತಹ ಹೊಸ ಆರೋಗ್ಯ ಸೇವೆ ಏನು ಅಂತ ಕೇಳಿದರೆ ಪ್ರಗತಿ ಸಮುದಾಯ ಆರೋಗ್ಯ ಅಭಿಯಾನ ಅನ್ನುವಂತಹ ಕಾರ್ಯಕ್ರಮ. ರೋಗ ಬಂದ ಮೇಲೆ ಮದ್ದು ತೆಗೆದುಕೊಳ್ಳುವಂಥದ್ದು ನಮ್ಮೆಲ್ಲರಿಗೂ ತಿಳಿದಂತಹ ವಿಚಾರವೇ. ಆದರೆ ರೋಗ ಬರದ ಹಾಗೆ ತಡೆಗಟ್ಟುವಂಥದ್ದು ಕೂಡ ಉತ್ತಮವಾದಂತಹ ಒಂದು ಯೋಚನೆ ಅಂತಲೇ ಹೇಳ್ಬೋದು. ರೋಗವನ್ನು ನಾವು ಬೇರೆ ಬೇರೆ ಹಂತದಲ್ಲಿ ತಡೆಗಟ್ಬೋದು, ಅದೇನೋ ನಿಜ. ಆದರೆ ರೋಗ ಬರುವ ಮುಂಚೆ ನಮಗೆ ಇರುವಂತಹ ರಿಸ್ಕ್ ಫ್ಯಾಕ್ಟರ್ಗಳನ್ನು ಅಂತಂದರೆ ನಮ್ಮಲ್ಲಿ ಇರುವಂತಹ ತೊಂದರೆಗಳನ್ನು ನಾವು ಮುಂಚಿತವಾಗಿ ತಿಳಿದುಕೊಂಡು ರೋಗ ಬರದ ಹಾಗೆ ತಡೆಗಟ್ಟುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನದತ್ತ ಪುತ್ತೂರಿನ ಜನತೆಯನ್ನು ಸಾಗಿಸುವಂತಹ ದಿಟ್ಟ ಹೆಜ್ಜೆಯನ್ನು ಇಡುತ್ತಿದೆ ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆ ಪುತ್ತೂರು ಪ್ರಗತಿ ಸಮುದಾಯ ಆರೋಗ್ಯ ಅಭಿಯಾನ ಅನ್ನುವಂತಹ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮದಲ್ಲಿ. ಈ ಒಂದು ಅಭಿಯಾನದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಹಲವಾರು ತಜ್ಞ ವೈದ್ಯರುಗಳು ನಿಮ್ಮ ಒಡನೆ ಆರೋಗ್ಯದ ಚರ್ಚೆಯನ್ನು ಮಾಡಲಿದ್ದಾರೆ. ಯಾವ ಯಾವ ಕಾಯಿಲೆಗಳು ಹೇಗೆ ಬರುತ್ತೆ ಮತ್ತು ಅದರ ಚಿಹ್ನೆಯನ್ನು ನಾವು ಹೇಗೆ ಮುಂಚೆನೆ ತಿಳ್ಕೊಳ್ಬೋದು, ಆ ರೋಗ ಬಂದರೆ ನಮಗೆ ಯಾವ್ಯಾವ ಚಿಕಿತ್ಸೆ ಲಭ್ಯ ಉಂಟು ಅದನ್ನು ತಿಳಿದುಕೊಳ್ಳುವುದು ಹೇಗೆ ಅನ್ನುವಂತಹ ಪ್ರಯತ್ನದೆಡೆಗೆ ದಿಟ್ಟ ಹೆಜ್ಜೆಯನ್ನು ಇಡುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಮನಪೂರ್ವಕವಾಗಿ ಸ್ವಾಗತವನ್ನು ಕೋರ್ಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಪ್ರಗತಿ ಆಸ್ಪತ್ರೆ ಪುತ್ತೂರಿನ ಜನತೆಗೆ ಹಾಗೂ ಅದರಿಂದಾಚೆಗೂ ಕೂಡ ಕಳೆದ 40-45 ವರ್ಷಗಳಿಂದ ಉತ್ತಮ ಸೇವೆಯನ್ನು ನೀಡುತ್ತಿರುವಂತಹ ವೈದ್ಯ ದಂಪತಿಗಳಾಗಿರುವಂತಹ ಡಾಕ್ಟರ್ ಯು ಶ್ರೀಪತಿ ರಾವ್ ಸರ್ ಮತ್ತು ಡಾಕ್ಟರ್ ಸುಧಾ ಎಸ್ ರಾವ್ ಇವರ ಕನಸಿನ ಕೂಸಾದಂತಹ ಪ್ರಗತಿ ಆಸ್ಪತ್ರೆಯು ಇಂದು ಈ ಒಂದು ದಿಟ್ಟ ಹೆಜ್ಜೆಯನ್ನಿಡುವಂತಹ ಸಮಯದಲ್ಲಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಬ್ರೆಸ್ಟ್ ಮತ್ತು ಥೈರಾಯ್ಡ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಸ್ಮಿತಾ ಎಸ್ ರಾವ್ ಮೇಡಮ್ ಇರ್ಬೋದು, ಅಥವಾ ಯೂರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಅಭೀಶ್ ಹೆಗ್ಡೆ ಸರ್ ಇರ್ಬೋದು, ಅಥವಾ ಸ್ವತಃ ಹಿರಿಯ ವೈದ್ಯರಾಗಿರುವಂತಹ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ ಯು ಶ್ರೀಪತಿ ರಾವ್ ಸರ್ ಇರ್ಬೋದು, ಆಯುರ್ವೇದ ಮಹಿಳಾ ತಜ್ಞೆಯಾಗಿರುವಂತಹ ಡಾಕ್ಟರ್
ಸುಧಾ ಎಸ್ ರಾವ್ ಮೇಡಮ್ ಇರ್ಬೋದು, ಅಥವಾ ಮಕ್ಕಳ ತಜ್ಞರಾಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಸಂದೀಪ್ HS ಇರ್ಬೋದು. ಹೀಗೆ ಹಲವಾರು ತಜ್ಞ ವೈದ್ಯರಿಂದ ನಿಮಗೆ ಆರೋಗ್ಯದ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ನಮ್ಮ ಪ್ರಗತಿ ಆಸ್ಪತ್ರೆ ಪುತ್ತೂರಿನಲ್ಲಿ ಪ್ರತಿ ತಿಂಗಳ ಮೊದಲನೆಯ ದಿನ ಒಂದು ದೊಡ್ಡ ಉಚಿತ ಕ್ಯಾಂಪ್ ನಡೆಯುತ್ತದೆ. ಇದರಲ್ಲಿ ECG, ರಕ್ತ ಪರೀಕ್ಷೆ, ಶುಗರ್ ಪರೀಕ್ಷೆ, ಮತ್ತು ನಮ್ಮ ದೇಹದಲ್ಲಿರುವಂತಹ ಕೊಬ್ಬಿನಾಂಶವನ್ನು ತಿಳಿಯುವಂತಹ ಪರೀಕ್ಷೆ, 3 ತಿಂಗಳಿಗೊಮ್ಮೆ ಮಾಡುವಂತಹ HbA1c ಪರೀಕ್ಷೆ, ಇದರ ಜೊತೆ ವೈದ್ಯರೊಡನೆ ಸಮಾಲೋಚನೆ ಕೂಡ ಉಚಿತವಾಗಿ ನಡೆಯುತ್ತದೆ. ಇಷ್ಟು ಮಾತ್ರ ಅಲ್ಲದೆ ಪ್ರಗತಿ ಆಸ್ಪತ್ರೆಯಿಂದ ಪ್ರತಿ ತಿಂಗಳು ಆಸ್ಪತ್ರೆಯ ಹೊರಗೆ ಒಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿಯೋ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿಯೋ ಒಂದು ಉಚಿತವಾದಂತಹ ಕ್ಯಾಂಪ್ ಕೂಡ ನಡೀತದೆ. ಇದರ ಹೊರತಾಗಿ ವಯಸ್ಸಾಗಿರುವಂತಹ ಹಿರಿಯರಿಗೆ ಮತ್ತು 40 ದಾಟಿರುವಂತಹ ಮಹಿಳೆಯರಿಗಾಗಿ ಈ ನಮ್ಮ ಆಸ್ಪತ್ರೆಯಲ್ಲಿ ಕಡಿಮೆ ದರದಲ್ಲಿ ಕೆಲವು ಹೆಲ್ತ್ ಪ್ಯಾಕೇಜ್ ಪರೀಕ್ಷೆಗಳು ಕೂಡ ಲಭ್ಯ ಉಂಟು. ಅದರ ಸದುಪಯೋಗವನ್ನು ಕೂಡ ನಾವು ಪಡ್ಕೊಳ್ಬೋದಾಗಿದೆ. ಇನ್ನು ಪುತ್ತೂರಿನಲ್ಲಿ ಮೊಟ್ಟ ಮೊದಲ ಮ್ಯಾಮೋಗ್ರಫಿ ಸೆಂಟರನ್ನು ಪ್ರಾರಂಭಿಸಿರುವುದು ಪ್ರಗತಿ ಆಸ್ಪತ್ರೆ ಪುತ್ತೂರೇ. ಈ ಮ್ಯಾಮೋಗ್ರಫಿ ಸೆಂಟರ್ನಲ್ಲಿ 40 ವರ್ಷ ದಾಟಿರುವಂತಹ ಮಹಿಳೆ, 65 ವರ್ಷದ ಒಳಗಿರುವಂತಹ ಮಹಿಳೆಯರು ಬಂದು ಸ್ತನದ ಪರೀಕ್ಷೆಯನ್ನು ಮಾಡಿಕೊಳ್ಬೋದು. ಗಂಟು ಅಥವಾ ಕ್ಯಾನ್ಸರಿನ ಹಿಂದಿನ ಲಕ್ಷಣಗಳನ್ನು ತಿಳಿದುಕೊಂಡು ಅವರಿಗೆ ಕ್ಯಾನ್ಸರ್ ಬರುವಂಥದ್ದಿದ್ದರೆ ಅದನ್ನು ಮುಂಚಿತವಾಗಿ ತಡೆಗಟ್ಟುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ಬೋದಾಗಿದೆ. ಇಷ್ಟು ಮಾತ್ರ ಅಲ್ಲದೆ ಇಲ್ಲಿ ಹಲವಾರು ತಜ್ಞ ವೈದ್ಯರ ಸಂದರ್ಶನವನ್ನು ನೀವು ಪಡ್ಕೊಳ್ಬೋದಾಗಿದೆ. ಪ್ರಗತಿ ಆಸ್ಪತ್ರೆ ಪುತ್ತೂರು ಎಂದಿಗೂ ಕೂಡ ಪ್ರಗತಿಗಾಗಿ ಸೇವೆಯನ್ನು ಮಾಡ್ತದೆ, ಜನರ ಪರವಾಗಿ ನಿಲ್ತದೆ ಅನ್ನೋದನ್ನು ಹಿಂದೆ ಕೂಡ ಹಲವು ಸಲ ಸಾಬೀತು ಮಾಡಿದೆ. ಅದೇ ದಿಟ್ಟ ಹೆಜ್ಜೆಯನ್ನು ಮುಂದೆ ಇಡ್ತಾ ಸಾಕ್ತಾ ಉಂಟು. ಇನ್ನು ಬರುವಂತಹ ಹಲವು ವಿಡಿಯೋಗಳಲ್ಲಿ ನೀವು ಇಲ್ಲಿನ ತಜ್ಞ ವೈದ್ಯರುಗಳು ಆರೋಗ್ಯದ ಬೇರೆ ಬೇರೆ ಸಮಸ್ಯೆಗಳನ್ನು ನಿಮ್ಮೊಡನೆ ಚರ್ಚೆ ಮಾಡಲಿಕ್ಕಿದ್ದಾರೆ. ಸ್ತನದ ಕ್ಯಾನ್ಸರಿನ ಬಗ್ಗೆ, ಸಕ್ಕರೆ ಕಾಯಿಲೆಯ ಬಗ್ಗೆ, BP ಸಮಸ್ಯೆಯ ಬಗ್ಗೆ, ಸ್ಟ್ರೋಕ್ ಸಮಸ್ಯೆಯ ಬಗ್ಗೆ, ಮಕ್ಕಳಲ್ಲಿ ಕಂಡುಬರುವಂತಹ ಸಾಮಾನ್ಯ ಜ್ವರದಂತಹ ಕಾಯಿಲೆಗಳ ಬಗ್ಗೆ, ಲಸಿಕೆಗಳ ಬಗ್ಗೆ, ಮಕ್ಕಳ ಲಸಿಕೆಗಳ ಬಗ್ಗೆ, ಹಿರಿಯ ಜೀವಗಳು ಅನುಭವಿಸುವಂತಹ ಬೇರೆ ಕಾಯಿಲೆಗಳ ಬಗ್ಗೆಯೂ ಕೂಡ, ಅಂತೆಯೇ ಯೂರಾಲಜಿಗೆ ಸಂಬಂಧಪಟ್ಟಂತಹ ಅಂದರೆ ಮೂತ್ರಕೋಶ ಹಾಗೂ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತಹ ಹಲವು ಕಾಯಿಲೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಸುದ್ದಿ ಚಾನೆಲ್ನ ಮೂಲಕ ನಮ್ಮ ಈ ಪ್ರಗತಿ ಸಮುದಾಯ ಆರೋಗ್ಯ ಅಭಿಯಾನದಲ್ಲಿ ಕಂಡುಕೊಳ್ಳಲಿದ್ದೀರಿ. ನೀವು ನೋಡ್ತಾ ಇರಿ, ಕಾಯ್ತಾ ಇರಿ. ಈ ಕಾರ್ಯಕ್ರಮ ಪ್ರತಿ ತಿಂಗಳ 15ನೇ ತಾರೀಕಿನಂದು ನಿಮ್ಮ ಮನೆ ಹಾಗೂ ಮನೆಗಳನ್ನು ಮುಟ್ಟಲಿದೆ. ಧನ್ಯವಾದಗಳು. ನಮಸ್ತೆ, ನಾನು ಡಾಕ್ಟರ್ ಸ್ಮಿತಾ ಅಂತ ಹೇಳಿ ಪ್ರಗತಿ ಹಾಸ್ಪಿಟಲ್ನಿಂದ. ನಾವು ಕ್ಯಾನ್ಸರ್ ನಿಯಂತ್ರಣದ ಬಗ್ಗೆ ಒಂದು ಚಿಕ್ಕ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಮೊದಲನೇದಾಗಿ ಸ್ತನ ಕ್ಯಾನ್ಸರ್ನ ನಿಯಂತ್ರಣದ ಬಗ್ಗೆ 3 ವಿಷಯ ಚಿಕ್ಕದಾಗಿ ಹೇಳಬೇಕು ಅಂತ ಹೇಳಿದರೆ, ಇದನ್ನು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್, ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮತ್ತು ಮ್ಯಾಮೋಗ್ರಫಿ ಅಂತ ತಿಳಿಸ್ಬೋದು. ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂದರೆ ನೀವೇ ತಾವಾಗಿಯೇ ಮನೆಯಲ್ಲಿ ಸ್ತನವನ್ನು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ತಿಂಗಳಿಗೊಂದು ಸರ್ತಿ. ಅದರಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಾಗ ನೆಕ್ಸ್ಟ್ ಸ್ಟೆಪ್ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅನ್ನುವಂಥದ್ದು. ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂದರೆ ಒಂದು ಬ್ರೆಸ್ಟ್ ಹೆಲ್ತ್ ಎಕ್ಸ್ಪರ್ಟ್, ಸೊ ನಿಮ್ಮ ಗೈನಕಾಲಜಿಸ್ಟ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿರ್ಬೋದು, ಇಲ್ಲ ಒಂದು ಕ್ಯಾನ್ಸರ್ ತಜ್ಞರಾಗಿರ್ಬೋದು, ಅವ್ರ ಹತ್ರ ಹೋಗಿ ಸ್ತನವನ್ನು ಪರೀಕ್ಷೆ ಮಾಡಿಸ್ಕೊಳ್ಳುವಂಥದ್ದು. ಸೊ ಅವರು ಅದು ನಿಮಗೆ ಏನು ಸಿಕ್ಕಿತು, ಅದು ನಿಜವೋ ಇಲ್ವೋ, ಅದರಲ್ಲಿ ಏನಾದರೂ ತೊಂದರೆ ಇದೆಯೋ ಇಲ್ವೋ ಅಂತ ಹೇಳಿ ಇನ್ನು ನೆಕ್ಸ್ಟ್ ಸ್ಟೆಪ್ ಅದು ಮ್ಯಾಮೋಗ್ರಫಿ ಅಂತ ಹೇಳಿ. ಮ್ಯಾಮೋಗ್ರಫಿ ಅಂತ ಹೇಳಿದರೆ ಬ್ರೆಸ್ಟ್ನ ಒಂದು ಎಕ್ಸ್ರೇ, ಬ್ರೆಸ್ಟನ್ನು ಕಂಪ್ರೆಸ್ ಮಾಡಿ ತೆಗೆಯುವಂಥ 2 ರೀತಿಯಲ್ಲಿ ತೆಗೆಯುವಂಥ ಒಂದು ಎಕ್ಸ್ರೇ. ಸೊ ಅದರಲ್ಲಿ ನಮಗೆ ಕೈಗೆ ಸಿಗದೇ ಇರುವಂತಹ ಕಾಯಿಲೆಯು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಆಲ್ರೆಡಿ ಒಂದು ಗಡ್ಡೆ ಕೈಗೆ ಸಿಗ್ತಾ ಉಂಟು ಅಂತ ಆದರೆ ಉಳಿದ ಗಡ್ಡೆ ಉಂಟಾ, ಇದು ಬಿಟ್ಟು ಬೇರೆ ಉಂಟಾ, ಬೇರೆ ಸ್ತನದ ಭಾಗಗಳಲ್ಲಿ ಗಡ್ಡೆಗಳು ಇವೆಯಾ, ಇಲ್ಲ ಕ್ಯಾನ್ಸರ್ನ ಪ್ರಮಾಣ ಇದೆಯಾ ಅಂತ ತಿಳಿಲಿಕ್ಕೋಸ್ಕರ ಮ್ಯಾಮೋಗ್ರಫಿ ಅನ್ನುವಂಥದ್ದನ್ನು ಮಾಡಲಾಗುತ್ತೆ. ಸೊ ಇದು 3 ನಾವು ಸ್ಕ್ರೀನಿಂಗ್ ಆಸ್ಪೆಕ್ಟಲ್ಲಿ ಅಂದರೆ ಕ್ಯಾನ್ಸರನ್ನು ತಡೆಗಟ್ಟುವ ಆಸ್ಪೆಕ್ಟಲ್ಲಿ ತರುವಂಥದ್ದು. ಇಷ್ಟು ಒತ್ತಡ ಯಾಕೆ ಸ್ಕ್ರೀನಿಂಗೋಸ್ಕರ, ಇಲ್ಲ ಕ್ಯಾನ್ಸರನ್ನು ತಡೆಗಟ್ಟುವುದು ಯಾಕೆ ಅಂತ ಹೇಳಿದರೆ, ಈಗ ಸ್ತನದ ಕ್ಯಾನ್ಸರ್ನ ಪ್ರಮಾಣ ಭಾರತದಲ್ಲಿ 1 in 25. ಟು ಬಿ ಸ್ಪೆಸಿಫಿಕ್, ಇನ್ ಕರ್ನಾಟಕ ಇಟ್ ಈಸ್ ದ ಹೈಯೆಸ್ಟ್. ಕರ್ನಾಟಕದಲ್ಲಿ ಆಲ್ಮೋಸ್ಟ್ 1 in 27. ಸೊ 25-27 ಜನರಲ್ಲಿ ಒಬ್ಬರಿಗೆ ಸ್ತನದ ಕ್ಯಾನ್ಸರ್ ಕಂಡು ಬರ್ತಾ ಇದೆ. ಸೊ ಇದನ್ನು ತಡೆಗಟ್ಟುವುದರಿಂದ ಫಸ್ಟ್ ನಂಬರ್ 1 ಸ್ಕ್ರೀನಿಂಗಲ್ಲಿ ಆದಷ್ಟು ಬೇಗ ಅರ್ಲಿ ಸ್ಟೇಜಸ್ನಲ್ಲಿ ನಾವು ಕಂಡುಹಿಡಿಬೋದು. ಅರ್ಲಿ ಸ್ಟೇಜಸ್ನಲ್ಲಿ ಕಂಡುಹಿಡಿದಾಗ ಟ್ರೀಟ್ಮೆಂಟ್ನ ಪ್ರಮಾಣ ಕಡಿಮೆ, ಆಪರೇಷನ್ ಮಾತ್ರ ಕೆಲವು ಜನರಿಗೆ ಸಾಕಾಗ್ಬೋದು, ಇನ್ನು ಕೆಲವರಿಗೆ ಇನ್ನೊಂದು ರೀತಿಯ ಟ್ರೀಟ್ಮೆಂಟ್ ಬೇಕಾಗ್ಬೋದು, ಕೀಮೊಥೆರಪಿ, ರೇಡಿಯೇಷನ್, ಎಲ್ಲ ರೀತಿಯ ಟ್ರೀಟ್ಮೆಂಟ್ನ ಅಗತ್ಯ ಬೀಳುವುದಿಲ್ಲ. ಸೊ ಅರ್ಲಿ ಡಿಟೆಕ್ಷನ್ ವಿಲ್ ಹೆಲ್ಪ್ ಇಂಪ್ರೂವ್ ಸರ್ವೈವಲ್. ಅಂದರೆ ಬೇಗ ಕಂಡುಹಿಡಿದಷ್ಟು
ಈ ಸ್ತನದ ಕ್ಯಾನ್ಸರ್ನಿಂದ ಮುಕ್ತರಾಗಿ ಬದುಕುವ ಇನ್ನೂ ಕಾಲಾವಕಾಶ ಹೆಚ್ಚಾಗಿ ಸಿಗ್ತದೆ ಜನರಿಗೆ ಅನ್ನೋದಕ್ಕೋಸ್ಕರ ಇದನ್ನು ನಾವು ತಡೆಗಟ್ಟುವ ಸ್ಟೇಜ್ನಲ್ಲಿ ಆದಷ್ಟು ಬೇಗ ಕಂಡುಹಿಡಿಬೇಕು ಅನ್ನೋದನ್ನು ಒತ್ತಿ ಮತ್ತೆ ಅವೇರ್ನೆಸ್ನ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.